ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಕೊಲೆ ಪ್ರಕರಣವೊಂದರಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರುವ ಹಿನ್ನೆಲೆ ಅವರ ಶಾಸಕ ಸ್ಥಾನದ ಭವಿಷ್ಯದ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಇಂದು ಮಂಗಳೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯಾಗಿರುವ ಬಗ್ಗೆ ಮಾಹಿತಿ ಇದೆ. ಆದರೆ ಈ ಬಗ್ಗೆ ನ್ಯಾಯಾಲಯದಿಂದ ತನಗೆ ಇನ್ನೂ ಅಧಿಕೃತ ಆದೇಶದ ಪ್ರತಿ ಸಿಕ್ಕಿಲ್ಲ. ನ್ಯಾಯಾಲಯದ ಆದೇಶ ಕೈಸೇರಿದ ಬಳಿಕ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ತೀರ್ಮಾನಿಸಲಾಗುವುದು ಅಂತ ತಿಳಿಸಿದರು. ಕೆಳಹಂತದ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಮೇಲಿನ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಒಂದು ವೇಳೆ ಮೇಲಿನ ನ್ಯಾಯಾಲಯ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದರೆ ಅವರ ಶಾಸಕ ಸ್ಥಾನ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಅಂತ ತಿಳಿಸಿದರು. ಅದೇ ನಮಗೆ ಏನು ಆದೇಶ ಬರಲಿಲ್ಲ. ಅಫಿಷಿಯಲ್ ಆಗಿ ಆದೇಶ ಬಂದಾಗ ಅವರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ಅಪೀಲ್ಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ಅದೇ ನಮಗೆ ಅಫಿಷಿಯಲ್ ಆಗಿ ಬರಬೇಕಲ್ಲ, ದಟ್ ವಿಲ್ ಕಮ್. ಇಟ್ಸ್ ಅ ಪ್ರೊಸೀಜರ್. ಇಟ್ ಈಸ್ ಈಗ ಅಫಿಷಿಯಲಿ ಬಂದ ನಂತರ ಇದರಲ್ಲಿ ಈಗ ಅವರಿಗೆ ಟೈಮ್ ಕೊಡಿದೆ ಅಪೀಲ್ ಮಾಡಲಿಕ್ಕೆ. ಈಗ ಏನಾದರೂ ಆಟೋಮೆಟಿಕ್ಲಿ ಈಗ ಸ್ಟೇ ಸಿಕ್ಕಿದ್ದು ಮತ್ತೆ ಕಂಟಿನ್ಯೂ ಆಗ್ತದೆ. ಆ ರೀತಿಯಲ್ಲಿ ಇಟ್ಸ್ ಓನ್ಲಿ ಅ ಪ್ರೊಸೀಜರ್. ಅದು ನಮ್ಮದೇನು ದೊಡ್ಡ ಜವಾಬ್ದಾರಿ ಇಲ್ಲ. ಶಾಸಕ ಸ್ಥಾನ ಹೋಗಲಿಲ್ಲ.